ಆದಿ ಮಾಯೆಯಿಂದ ಸೃಷ್ಟಿಗೊಂಡ ನಭೋ ಮಂಡಲದಲ್ಲಿ ಸಕಲ ಚರಾಚರಗಳ ಸೃಷ್ಟಿ. ಪ್ರತಿಯೊಂದು ಸೃಷ್ಟಿಯ ಹುಟ್ಟಿಗೂ ಒಂದು ಕಾರಣ, ಸಾವಿಗೂ ಒಂದು ಕಾರಣ. ಜೊತೆಗೆ ಹುಟ್ಟಿಗೊಂದು ಕಾಲ, ಮರಣಕ್ಕೊಂದು ಕಾಲ. ಈ ಹುಟ್ಟು ಸಾವುಗಳ ನಡುವಿನ ಪುಟ್ಟ ಬದುಕಲ್ಲಿ ಮನುಷ್ಯನ ನಾನಾ ಅವತಾರಗಳು. ಒಂದು ಕಡೆ ಮನುಷ್ಯನ ರಕ್ತ ಬಸಿಯುವ, ಮನುಷ್ಯ ರಕ್ತದಿಂದ ತನ್ನ ಮೈಗೆ ನೆತ್ತರ ತರ್ಪಣಗೈವ ನರ ಹಂತಕ. ಮಗದೊಂದು ಕಡೆ ಹಸುಳೆ ಎಂಬ ಕಣಿಕರವೂ ಇಲ್ಲದೆ ಹೆಣ್ಣಮಯ್ಯ ಮೂಸಿ ವಿಕೃತ ಸುಖ ಪಡೆಯುವ ಕಾಮುಕ. 9 ತಿಂಗಳು ತನ್ನ ಗರ್ಭದಲ್ಲಿರಿಸಿಕೊಂಡು ನೋವನುಂಗಿ ನೀ ಒದ್ದಾಗಲು ಖುಷಿಪಟ್ಟು ತನ್ನ ದೇಹದ ಮೂಳೆಗಳು ಪುಡಿಯಾಗುವಷ್ಟು ನೋವಿದ್ದರೂ ತನ್ನ ರಕ್ತವ ಬಸೆದು ಜನ್ಮ ನೀಡಿದ ತಾಯಿಯನ್ನೇ ಸುಡುಬಿಸಿಲ ನಡುವೆ ದರದರನೆ ಎಳೆದು ಆಶ್ರಮ ಗಟ್ಟುವ ಪಾಪಿ ಮಕ್ಕಳು. ಈಚ ಸುಳ್ಳ ಸುತ್ತು ನಾಲಿಗೆ ನಿನ್ನ ಸೀಳುವ ರೋಷ ಉಕ್ಕಿದೆ. ಕಂಡಲೆಲ್ಲ ಖಂಡಿಸೋ ನಿನ್ನ ಕಂಡರೆ ರಕ್ತ ಕುದಿದಿದೆ. ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ ಹದ್ದು ಮೀರಿ ಮಾತಾಡೋ ಮನುಜನಲ್ಲಿ ಮನಸ್ಸಿಲ್ಲ. ಸಾವು ಸೆರೆಗೆ ಸಿಕ್ಕಾಗ ನಿನ್ನ ನೆರಳ ಉಳಿಸಲ್ಲ. ಹುಟ್ಟಿರಲು ಸಾವೇನು, ಸಾವಿರಲು ಹುಟ್ಟೇನು, ಹುಟ್ಟು ಸಾವುಗಳ ನಡುವೆ ಕಟ್ಟುಪಾಡುಗಳೇನು. ಕಾದಿರುವುದು ನಿನಗೆ ಅಲ್ಲೊಂದು ಶಾಶ್ವತ ಲೋಕ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷ್ಮಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಮೃತ್ಯುಂ ನಮಾಮ್ಯಹಂ. ನಾನು ನನ್ನದು ಎಂದು ಮೆರೆದವರೆಲ್ಲ ಮಸನದಲ್ಲಿ ಮೌನವಾಗಿ ಮಲಗಿರುವಾಗ 3 ಅಡಿ ಜಾಗದಲ್ಲಿ ಶಾಶ್ವತವಾಗಿ ಮಲಗುತ್ತೀರಿ ಎಂದು ಗೊತ್ತಿದ್ದರು ನಾನು ನನ್ನದು ಎಂದು ಬೀಗುತ್ತಿದ್ದೀರಾ. ಸಾವು ಕರೆದಾಕ್ಷಣ ಎದ್ದು ಹೋಗುವ ನೀವು ಒಬ್ಬರಿಗೆ ಒಳ್ಳೆಯದು ಮಾಡದಿದ್ದರೂ ಪರವಾಗಿಲ್ಲ, ಹಾಳು ಮಾಡಬೇಡಿ. ಪಾಪವೋ ಪುಣ್ಯವೋ, ಧರ್ಮವೋ ಅಧರ್ಮವೋ, ನ್ಯಾಯವೋ ಅನ್ಯಾಯವೋ, ಸ್ವರ್ಗವೋ ನರಕವೋ ನೀವೇ ಯೋಚಿಸಿ. ಆದ್ರೆ ಒಂದು ನೆನಪಿಡಿ, ಉಸಿರಿದ್ದಾಗ ಹೆಸರಲ್ಲ, ಉಸಿರು ನಿಂತ ಮೇಲಿರುವುದೇ ನಿಜವಾದ ಹೆಸರು.